ವನ್ಯ
ತಿಳಿದಂತಹ ಶ್ವೇತಕುಮಾರ ದುರ್ಜಯನ ಜೊತೆ ಹೋರಾಟ ಮಾಡುತ್ತಾ ದುರ್ಜಯನ ಆಯುಧಕ್ಕೆ ಬಲಿಯಾಗಿ ಸತ್ತು ಬೀಳುತ್ತ ಶ್ವೇತಕುಮಾರನ ಆತ್ಮವನ್ನು ಯಮ ಎಲೈ ಶ್ವೇತಕುಮಾರ, ನಿನ್ನ ಜೀವಿತದ ಅವಧಿಯಲ್ಲಿ ಕೈ ಹಿಡಿದ ಪತ್ನಿ ಶಿವೆಯನ್ನು ಮರೆತು ತ್ರಿಲೋಕ ಸುಂದರಿಯೊಂದಿಗೆ ಕೇಳು, ಬೇಕಾದ ವರವನ್ನು ಕೇಳು. ಎಲೈ ಶ್ವೇತಕುಮಾರ, ನಿನ್ನ ಜೀವಿತದ ಅವಧಿಯಲ್ಲಿ ಕೈ ಹಿಡಿದ ಪತ್ನಿ ಶಿವೆಯನ್ನು ಮರೆತು ತ್ರಿಲೋಕ ಸುಂದರಿಯೊಂದಿಗೆ ಕಾಮಕೇಳಿಯಲ್ಲಿ ವಜ್ರಾಯುಧದ ಶಕ್ತಿ ನಿನಗೆ ಈಗ ತಿಳಿಯುತ್ತದೆ. ಪ್ರಯೋಗಿಸಿದ್ದೇನೆ. ವಜ್ರಾಯುಧದ ಶಕ್ತಿ ನಿನಗೆ ಈಗ ತಿಳಿಯುತ್ತದೆ. ಪ್ರಯೋಗಿಸಿದ್ದೇನೆ. ನಿಲ್ಲಿಸು ನಿನ್ನ ತರ್ಕ. ಈಗ ಒಡೆಯ ಅಸ್ಥಿಯಿಂದ ಸಿದ್ಧವಾಗಿರುವ